ಈ ಬಾಳೆಪುಣಿ ಗ್ರಾಮದ ಗಾಂಧಿ ಅಂತ ಹೆಸರು ಪಡೆದವರು ಇಸ್ಮಾಯಿಲ್ ಅವರು ಹಲವು ವರ್ಷಗಳಿಂದ ಈ ಗ್ರಾಮದ ಒಂದು ಪರಿವರ್ತನೆ ಕೆಲಸ ಮಾಡುವವರು. ಇವರ ಮನೆ ಸಂಪೂರ್ಣ ಸ್ವಚ್ಛ ಮನೆ, ಸೋಲಾರ್ ಮನೆ, ಹಸಿರು ಮನೆ, ಜಲಸಾಕ್ಷರ ಮನೆ. ಈ ಮನೆಗೆ ಶಾಸಕರು, ಸಚಿವರು, IAS ಆಫೀಸರ್ಸ್ ಈ ಮನೆಗೆ ಬಂದು ವೀಕ್ಷಣೆ ಮಾಡಿ ಹೋಗುವವರು. ನೀವು ಆ ಕಡೆ ಹೋದರೆ ಒಂದು ಇಂಗು ಗುಂಡಿ ಮಾಡಿದ್ದಾರೆ, ತ್ಯಾಜ್ಯ ಗುಂಡಿ, ಸೋಕ್ ಪಿಟ್ಟು ಮಾಡಿದ್ದಾರೆ. ಕೊಳೆಯುವ ಕಸಕ್ಕೆ ಒಂದು ಪಿಟ್ಟು ಉಂಟು. ಬಚ್ಚಲು ಮನೆ ನೀರು ಇಂಗುವುದು, ಮಳೆ ನೀರು ಇಂಗಿಸುವಂತಹದ್ದು. ಬೆಳಕಿಗೆ ಸೋಲಾರ್ ದೀಪ ಹಾಕಿದ್ದಾರೆ. ಮರಗಳೆಲ್ಲ ಇಷ್ಟು ಗಿಡ ಮರಗಳು ಬೇರೆ ಎಲ್ಲಿಲ್ಲ. ಒಂದು ಪೌಷ್ಟಿಕ ತೋಟ ಉಂಟು. ಅದಕ್ಕೆ ನಾವು ಈ ಮನೆಯನ್ನು ಸಂಪೂರ್ಣ ಸ್ವಚ್ಛ, ಹಸಿರು, ಸೋಲಾರ್, ಜಲಸಾಕ್ಷರ, ಸೌಹಾರ್ದ ಮನೆ, ಎಲ್ಲ ಜಾತಿ ವರ್ಗದವರು ಒಪ್ಪಿಕೊಂಡಿರುವ ವ್ಯಕ್ತಿ ಇಸ್ಮಾಯಿಲ್ ಅವರು. ಅವರಿಗೆ ನಾವು ಇತ್ತೀಚೆಗೆ ಗಾಂಧಿ ಜಯಂತಿಯಂದು ಈ ಗ್ರಾಮದ ಗಾಂಧಿ ಅಂತ ಹೇಳಿ ಅವರನ್ನು ಗುರುತಿಸಿ ಗೌರವಿಸಿದೆ. ಇದು ನಮ್ಮ ಕೊನೆಯ ಕಾರ್ಯಕ್ರಮ. ತುಂಬ ಮಕ್ಕಳು ಸೇರಿದ್ದಾರೆ. ಇವರು ಕೆಲಸ ಮಾಡೋದು ಗುಜಿರಿದ್ದು, ಆದರೆ ಗುಜಿರಿ ವ್ಯಾಪಾರಿ ಆದ್ರೀಗ ಆ ಗುಜಿರಿಯನ್ನು, ಕಸವನ್ನು ಸಂಪನ್ಮೂಲವಾಗಿ ಪರಿವರ್ತನೆ ಮಾಡಿದ್ದು ಘನ ಸಂಪನ್ಮೂಲ ನಿರ್ವಹಣಾ ವ್ಯಕ್ತಿ ಅಂತ ಇವರ ಹೆಸರು ಮಾಡಿದ್ದಾರೆ. ದೊಡ್ಡ ಮಟ್ಟದ ಕೆಲಸಗಾರರು. ತಾವು ಬಂದಿದ್ದೀರಿ, ಮಂಗಳೂರಿನ ದೊಡ್ಡ ತಂಡ, ಮನೆ ಅನಂತಪ್ರಭು ಅವರ ಲೀಡರ್ಶಿಪ್ಪಲ್ಲಿ ಸತೀಶ್ವರು ಬಂದಿದ್ದೀರಿ. ನಮ್ಮದು ಈ ಗ್ರಾಮದಲ್ಲಿರುವ 2200 ಮನೆಗಳನ್ನು ಇದೇ ಥರ ಮಾಡುವಂಥ ಸಂಕಲ್ಪ ಆಗಿದೆ. ಈ ಗ್ರಾಮದಲ್ಲಿ ಗಾಂಧಿಯ ಚಿಂತನೆ ಬೀಜವನ್ನು ಬಿತ್ತಿರುವುದುಂಟು. ಮಂಗಳೂರು ವಿಶ್ವವಿದ್ಯಾನಿಲಯ ಈ ಗ್ರಾಮಕ್ಕೆ ಬಂದು ಸಂವಿಧಾನ ಓದು ಜಾಗೃತ ಅಭಿಯಾನ ಶುರುವಾಗಿದೆ. ಸೋಲಾರ್ ಗ್ರಾಮ ಅಭಿಯಾನ ಉಂಟು. ಆಯುಷ್ ಗ್ರಾಮ ಆರೋಗ್ಯ ಅಭಿಯಾನ ಆಗಿದೆ. ಈ ಥರದ ಕಾರ್ಯಕ್ರಮಗಳು ಇವತ್ತು ತಾವು ಮಕ್ಕಳಿಗೆ ಒಂದು ಶಕ್ತಿ ಕೊಡುವ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾನ್ಯ ಅನಂತಪ್ರಭು ಸರ್ ಅವರು ಮುಂದುವರಿಸಬೇಕು ಅಂತ ಕೇಳಿ. ಇವತ್ತು ಮಕ್ಕಳ ದಿನಾಚರಣೆ. ಎಲ್ರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಮ್ಮ ಜೊತೆ ನನ್ನ ಮಿತ್ರರಾಗಿರುವ ಅಸ್ಫಾರ್ ರಜಾಕ್ ಅವರು, ನನ್ನ ಗುರುಗಳಾಗಿರುವ ಮುಸ್ತಫಾ ಸರು, ನಮ್ಮ ಸ್ನೇಹಿತರಾಗಿರುವ ಸುದೇಶ್ ಸರು ಮತ್ತು ಇಡೀ ನಮ್ಮ ಟೀಮ್ ಇಲ್ಲಿ ಬಂದಿದ್ದೇವೆ. ಯಾಕಂದರೆ ನಾನು ಸಣ್ಣದಿರುವಾಗ ನನಗೆ ಕೂಡ ಯಾರಾದರೂ ಒಂದು ಟಾಯ್ ಕೊಡುವಾಗ, ಒಂದು ಆಟಿಕೆ ಕೊಡುವಾಗ ಭಾಳ ಖುಷಿ ಆಗ್ತಾಯಿತ್ತು. ಅದೇ ಸಂತೋಷವನ್ನು ಎಲ್ಲರ ಜೊತೆಯೂ ಹಂಚಬೇಕಂಥೇಳಿ ಆ ಆಸೆಯಿಂದ, ಆ ನಿಟ್ಟಿನಲ್ಲಿ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಸತೀಶ್ ಅವರಿಗೆ ಕೃತಜ್ಞತೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ಯಾಕಂದರೆ ಅವರ ಮಾರ್ಗದರ್ಶನದಲ್ಲಿ ನಾವು ಇದನ್ನೀಗ ಮಾಡ್ತಾ ಇದ್ದೇವೆ. ಸೊ ಈಗ ತುಂಬ ಟಾಯ್ಸ್ ತಂದಿದ್ದೇವೆ. ಈ ಟಾಯ್ಸ್ ನಾವು ಒಂದು ವಿಶೇಷತೆ ಏನಂದರೆ, ನಮ್ಮೊಬ್ಬರು ಸ್ನೇಹಿತರಾಗಿರುವ ಆರಿಫ್ ಅಂತ ಅವ್ರದ್ದೊಂದು ಹೋಲ್ಸೇಲ್ ಶಾಪ್ ಇದೆ ಮಂಗಳೂರಲ್ಲಿ. ಅವ್ರ ಹತ್ರ ನಾವು ಹೋಗಿದ್ದು ಟಾಯ್ ಪರ್ಚೇಸ್ ಮಾಡಲಿಕ್ಕೆ. ನಾವು ಒಂದು 40,000 ರೂಪಾಯಿದು ಟಾಯ್ಸ್ ಪರ್ಚೇಸ್ ಮಾಡಿದ್ದು. ಆಗ ಅವ್ರು ಹೇಳಿದ್ರು ಏನಂದರೆ, ಇದರದ್ದು 50% ಎಕ್ಸ್ಟ್ರಾ ಟಾಯ್ಸ್ ನಾನೇ ಕೊಡ್ತೇನೆ ಅಂತೇಳಿ ನನಗೊಂದು 60,000 ರೂಪಾಯಿದು ಟಾಯ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಈಗ ನಾವು ಹಂಚ್ತೇವೆ. ಸೊ ನಮ್ಮ ಸುದೇಶ್ ಅವರಿದ್ದಾರೆ. ಐ ರಿಕ್ವೆಸ್ಟ್ ಸುದೇಶ್ ಸರ್ ಟು ಕೈಂಡ್ಲಿ ಡಿಸ್ಟ್ರಿಬ್ಯೂಟ್ ದ ಟಾಯ್ಸ್. ಸೊ ಎಲ್ಲರೂ ಬಂದು ಟಾಯ್ಸನ್ನು ಕಲೆಕ್ಟ್ ಮಾಡ್ಬೋದು.
ಏನಂದರೆ ಮಕ್ಕಳನ್ನು ಒಂದು ಇಲ್ಲಿ ತರಬೇಕು ಅಂತೇಳಿ ಅಲ್ಲಿಗೆ ಶಾಲೆಯಲ್ಲಿ ಆಗೋಲ್ಲ, ಇಲ್ಲಿ ನಿಮ್ಮ ಮನೆಯಲ್ಲೇ ಗಾಂಧಿ ಮನೆಯಲ್ಲೇ ಆಗಬೇಕು ಅಂತೇಳಿ ಹಾಗೆ ನಾನು ಒಂದು 50 ಮಕ್ಕಳನ್ನು ಸೇರಿಸಿದ್ದೇನೆ. ಅದಕ್ಕೆ ಬೇಕಾಗಿ ನೀವು ಒಂದು ಎಲ್ಲ ಆಟ ಐಟಮ್ಸ್ಗಳು ತಿಂಡಿಗಳು ಎಲ್ಲ ಕೊಟ್ಟಿದ್ದನ್ನು ಭಾಳ ಒಂದು ಸಂತೋಷ ಆಯಿತು. ನೀವು ಇಲ್ಲಿ ಬಂದಿದ್ದು ಇಷ್ಟೆಲ್ಲ ಜನ ಸೇರಿ ಬಂದಿದ್ದು ಭಾಳ ಒಂದು ಸಂತೋಷ ಆಯಿತು.